ಇತಿಹಾಸ ಪ್ರಸಿದ್ಧ ಹಾಗೂ ಪುರಾತನ ಕ್ಷೇತ್ರವೊಂದಕ್ಕೆ ಪಕ್ಕದಲ್ಲಿರುವ ಹಂದಿ ಫಾರ್ಮ್ ಒಂದರಿಂದ ಅಪಚಾರವಾಗ್ತಾ ಇದೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಗುಡಿಗೆ ಪಕ್ಕದಲ್ಲೇ ಈ ಹಂದಿ ಫಾರ್ಮ್ ಕಾರ್ಯಾಚರಿಸ್ತಾ ಇದ್ದು, ಇದರಿಂದಾಗಿ ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆಯಾಗ್ತಾ ಇದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಅರಂತೋಡು ಗ್ರಾಮದ ತೋಡಿಕನ್ನ ಮಲ್ಲಿಕಾರ್ಜುನ ದೇವಸ್ಥಾನದ ಹೊಸತೋಟ ಎಂಬಲ್ಲಿನ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಸ್ಥಳೀಯ ವ್ಯಕ್ತಿಯೋರ್ವರು ಹಂದಿಯ ಫಾರ್ಮ್ ಅನ್ನ ಆರಂಭಿಸಿದ್ದು, ಈ ಫಾರ್ಮ್ ಆರಂಭಕ್ಕೆ ಮೊದಲೇ ಸ್ಥಳೀಯರು ಆಕ್ಷೇಪ ಸಲ್ಲಿಸಿದ್ದಾರೆ. ಈ ಸಂಬಂಧ ಸ್ಥಳೀಯ ಗ್ರಾಮ ಪಂಚಾಯತ್, ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಎಲ್ಲ ಇಲಾಖೆಗೆ ಮನವಿಯನ್ನ ಸಲ್ಲಿಸಿದ್ದರು. ಈ ಬಗ್ಗೆ ಯಾವುದೇ ಕ್ರಮವನ್ನ ಕೈಗೊಳ್ಳದೆ ಹಂದಿ ಫಾರ್ಮ್ ಅನ್ನ ಅಕ್ರಮವಾಗಿ ನಡೆಸ್ತಾ ಇರುವ ವ್ಯಕ್ತಿಯ ಪರವಾಗಿ ಗ್ರಾಮ ಪಂಚಾಯತ್ ಆಡಳಿತ ಕಾರ್ಯಾಚರಿಸ್ತಾ ಇದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ತೋಡಿಕನದ ಹೊಸತೋಟದ ನಿವಾಸಿಯಾಗಿರುವ ಜಗದೀಶ್ ಎನ್ನುವ ವ್ಯಕ್ತಿ ಕಳೆದ 2 ತಿಂಗಳ ಹಿಂದೆ ಈ ಹಂದಿ ಫಾರ್ಮ್ ಅನ್ನ ಪ್ರಾರಂಭಿಸಿದ್ದು, ಸುಮಾರು 150ಕ್ಕೂ ಮಿಕ್ಕಿದ ಹಂದಿಗಳನ್ನ ಇಲ್ಲಿ ಸಾಕಾಣಿಕೆ ಮಾಡಲಾಗ್ತಾ ಇದೆ. ಈ ಹಂದಿಗಳಿಗೆ ತಿನ್ನಲು ಕೊಳೆತ ವಸ್ತುಗಳನ್ನ ಇಲ್ಲಿ ಶೇಖರಣೆ ಮಾಡಲಾಗ್ತಾ ಇದ್ದು, ಇದರ ದುರ್ನಾತದ ಜೊತೆಗೆ ಹಂದಿಗಳಿರುವ ತೊಟ್ಟಿಯನ್ನ ತೊಳೆಯುವ ನೀರಿನ ದುರ್ನಾತ ಇಡೀ ಗ್ರಾಮದ ತುಂಬ ಹರಡ್ತಾ ಇದೆ. ಇದರಿಂದಾಗಿ ಪಕ್ಕದಲ್ಲಿ ಇರುವ ಮನೆ ಮಂದಿಗೆ ಮನೆಯಲ್ಲಿ ಕುಳಿತುಕೊಳ್ಳಲು ಆಗದ ಸ್ಥಿತಿಯು ನಿರ್ಮಾಣಗೊಂಡಿದೆ. ಅಲ್ಲದೆ ಹಂದಿ ಫಾರ್ಮ್ನ ಕೊಳಚೆ ನೀರನ್ನ ಪೈಪ್ ಮೂಲಕ ಸಾಗಿಸಿ ತೋಡಿಕನದ ಪುರಾತನ ದೇವಸ್ಥಾನವಾದ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಪಣದ ತೀರ್ಥದ ಹಳ್ಳಕ್ಕೆ ಬಿಡಲಾಗ್ತಾ ಇದೆ. ಇದರಿಂದ ಒಂದೆಡೆ ನೀರು ಕಲುಷಿತಗೊಳ್ತಾ ಇದ್ದು, ಇನ್ನೊಂದೆಡೆ ಈ ಫಾರ್ಮ್ನ ಪಕ್ಕದಲ್ಲೇ ಕ್ಷೇತ್ರಕ್ಕೆ ಸಂಬಂಧಪಟ್ಟ ರಕ್ತೇಶ್ವರಿ ದೇವಿ ಹಾಗೂ ನಾಗದೇವರ ಗುಡಿ ಇದ್ದು, ಈ ಫಾರ್ಮ್ನಿಂದಾಗಿ ಈ ಗುಡಿಗಳು ಅಪವಿತ್ರವಾಗ್ತಾ ಇದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಸಂಬಂಧ ದೇವಸ್ಥಾನದ ವತಿಯಿಂದಲೂ ಆಕ್ಷೇಪದ ಮನವಿಯನ್ನ ಸಲ್ಲಿಸಲಾಗಿದ್ದರೂ ಈವರೆಗೂ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಇಲ್ಲಿ ಜಗದೀಶ ಅಂತ ಎನ್ನುವರ ಹಂದಿ ಫಾರ್ಮ್ ಮಾಡಿ, ಮತ್ತು ಇದು ಅತಿ ದೊಡ್ಡ ಮಟ್ಟಿನ ಹಂದಿ ಫಾರ್ಮ್ ಮಾಡಿದೆ ಸರ್ಕಾರಿ ಜಾಗದಲ್ಲಿ ಮಾಡಿ. ನಮ್ಮ ಮನೆಯಿಂದ ಸಾಧಾರಣ ಒಂದು 100 ಮೀಟ್ರ್ ಚಿಲ್ಲರೆ ಇರುವುದು. ಇಲ್ಲಿ ತುಂಬ ಹಂದಿಯನ್ನು ತಂದು, ಅದೇ ಇನ್ನು ಬರುವ 2 ತಾರೀಕು ಬಂದರೆ 60 ದಿವಸ ಆಗ್ತದೆ, 2 ತಿಂಗಳಾಗ್ತದೆ. ಹಂದಿಯನ್ನು ತಂದು ಅದಕ್ಕೆ ಇದು ಸುಳ್ಯದಿಂದ ಪಿಕಪ್ನಲ್ಲಿ ವೇಸ್ಟ್ ಮಾಂಸವನ್ನು ತಂದು ಇಲ್ಲಿ ಹಗಲು ರಾತ್ರಿ ಬೇಯಿಸಿ, ಹಂದಿ ತಂದು 2ನೇ ದಿವಸದಿಂದ ನಮಗೆ ಅದು ಸರಿಯಾಗಿ ಒಂದು 3 ಹೊತ್ತು ಊಟ ಮಾಡಲಿಕ್ಕೆ ಆಗೋದಿಲ್ಲ, ನೀರು ಕುಡಿಲಿಕ್ಕೆ ಆಗೋದಿಲ್ಲ, ತುಂಬ ಕೆಟ್ಟ ವಾಸನೆ ಬರ್ತದೆ. ವೃಂದ ಅರಸ್ ಎನ್ನುವ ಮಾಡಲಿಂಗ್ ತಾರೆ ಇದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟ ದೇವರಗುಂಡಿ ಜಲಪಾತದ ಬಳಿ ಬಿಕಿನಿ ಫೋಟೋ ಶೂಟ್ ಅನ್ನ ಮಾಡಿದ್ದು, ಈ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೂ ಗ್ರಾಸವಾಗಿತ್ತು. ಆ ಸಂದರ್ಭದಲ್ಲಿ ಸ್ಥಳೀಯರು ಈ ಕೃತ್ಯದಿಂದ ತೋಡಿಕನ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ಅಪಚಾರವಾಗಿದೆ ಎಂದು ದೂರಿ ಪ್ರತಿಭಟನೆಯನ್ನ ನಡೆಸಿದ್ರು. ಮುಖ್ಯವಾಗಿ ಹಿಂದೂ ಪರ ಸಂಘಟನೆಗಳು ಈ ಪ್ರತಿಭಟನೆಯನ್ನ ಕೈಗೊಳ್ಳುವ ಮೂಲಕ ಕ್ಷೇತ್ರಕ್ಕೆ ಅಪಚಾರ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ವು. ಆದ್ರೆ ಇದೀಗ ಸ್ಥಳೀಯರಿಂದಲೇ ದೇವಸ್ಥಾನಕ್ಕೆ ಅಪಚಾರವಾಗುವಂತಹ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ರು ಹಿಂದೂ ಪರ ಸಂಘಟನೆಗಳು ಮೌನ ವಹಿಸ್ತಾ ಇರುವುದು ಸ್ಥಳೀಯ ನಿವಾಸಿಗಳ ಆಕ್ರೋಶಕ್ಕೂ ಕಾರಣವಾಗಿದೆ. ಇದು ನಮ್ಮದು ತೋಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಹೇಳಿದರೆ 18 ಗ್ರಾಮಕ್ಕೆ ಇದು ಸೀಮೆ ದೇವಸ್ಥಾನ. 18 ಗ್ರಾಮದವರು ಅವರು ನಮ್ಮ ತೋಡಿಕಾನ ಶ್ರೀ ಮಲ್ಲಿಕಾರ್ಜುನನಿಗೆ ಸಾಂಪ್ರದಾಯಿಕವಾಗಿ ಯಾವ ರೀತಿ ಅವರ ನಮ್ಮ ಹಿಂದೂ ಧರ್ಮದ ಪದ್ಧತಿಗಳನ್ನು ನಡ್ಕೊಂಡು ಬರ್ತಾ ಇದ್ದಾರೆ, ಆ ರೀತಿ ನಡ್ಕೊಂಡು ಬರ್ತಾ ಇದ್ದೇವೆ. ಆದರೆ ಈಗ ಇತ್ತೀಚಿನ ಕೆಲವು ದಿನಗಳಲ್ಲಿ ನಮ್ಮ ದೇವಸ್ಥಾನದ ಕೆಳಗಡೆ ತೋಟದಲ್ಲಿ ನಾಗನ ಕಟ್ಟೆ ಇದೆ, ಪವಿತ್ರವಾದ ರಕ್ತೇಶ್ವರಿ ಕಟ್ಟೆ ಇದೆ, ಗುಳಿಗೆರ ಕಟ್ಟೆ ಇದೆ. ಯಾರೊಬ್ಬರು ನಮ್ಮ ಊರಿನವರೇ ಅದರಿಂದ ಮೇಲೆ ಹಂದಿ ಸಾಕಣೆ ಮಾಡಿ ಅಲ್ಲಿನ ಅಶುದ್ಧವಾದ ನೀರನ್ನು ಈ ಕೆಳಗಡೆ ಬಿಟ್ಟು ಈ ರಕ್ತೇಶ್ವರ ಕಟ್ಟೆ, ನಾಗನ ಕಟ್ಟೆ ಇದನ್ನೆಲ್ಲ ಅಪವಿತ್ರ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಆದಷ್ಟು ಅವರಿಗೆ ಮನವರಿಕೆ ಮಾಡಿದೆವು, ದಯವಿಟ್ಟು ಇಲ್ಲಿ ಮಾಡಬೇಡಿ, ಇದರಿಂದಾಗಿ ಊರಿಗೆ ತೊಂದರೆ ಆಗ್ತದೆ. ಅದರೊಂದಿಗೆ ಅವರ ಈ ಹಂದಿಗೂಡಿನ ಕೆಳಗಡೆ ಒಬ್ಬ ಬ್ರಾಹ್ಮಣ ಅವರು ದಿನನಿತ್ಯ 3 ಹೊತ್ತು ಇದು ಶಾಲಿಗ್ರಾಮ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಈಗ ನೀರು ಏನು ನೀರು ಅಂಡರ್ಗ್ರೌಂಡಿಗೆ ಮಾಡಿದ್ರು ಸಹ ತಲೆಗೆ ಹೊಯ್ದ ನೀರು ಕಾಲಿಗೆ ಬರಲೇಬೇಕು. ಅದೇ ರೀತಿ ನಿಮ್ಮ ನೀರು ಈ ಕೆಳಗಡೆ ಬಂದು ಅಪವಿತ್ರ ಆದರೆ ಮತ್ತೆ ನಮ್ಮ ತೋಡಿಕ ಮಲ್ಲಿಕಾರ್ಜುನ ಶಾಂತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆವತ್ತೊಮ್ಮೆ ಯಾರೋ ಬಿಕಿನಿಯಲ್ಲಿ ಶೂಟ್ ಮಾಡಿ ಅಂತ ಬಂದು ದೇವರಗುಂಡಿಯ ಫಾಲ್ಸ್ ಹತ್ರ ಶೂಟ್ ಮಾಡಿದ್ದಾರೆ. ಆವಾಗ ಈ ಹಿಂದೂ ಸಂಘಟನೆ ಅಂತ ಹೇಳುವವರು ಬಂದು ಇಲ್ಲಿ ಭಾರಿ ಪ್ರತಿಭಟನೆ ಮಾಡಿದ್ರು. ದೇವಸ್ಥಾನಕ್ಕೆ ಅಪವಿತ್ರ ಆಯಿತು ಅಂತೇಳಿ. ಅಲ್ಲಿ ದೇವಸ್ಥಾನಕ್ಕೆ ಯಾವುದೇ ರೀತಿ ಅಪವಿತ್ರ ಆಗಿರಲಿಲ್ಲ. ದೇವರಗುಂಡಿ ಎದುರುಗಡೆ ಅವರು ಇದು ಮಾಡಿದ್ದು. ಇದೀಗ ಇಡೀ ದೇವಸ್ಥಾನಕ್ಕೆ ಅಪವಿತ್ರ ಆಗ್ತಾ ಉಂಟು. ಇದನ್ನು ಯಾರು ಖಂಡನೆ ಮಾಡಲಿಕ್ಕೆ ಯಾರೂ ತಯಾರಿಲ್ಲ. ಹಂದಿ ಫಾರ್ಮ್ಸ್ ಅಂತ ಈಗ ಇತ್ತೀಚೆಗೆ ಅದರ ಬಗ್ಗೆ ಮಾತುಕತೆ ಬರ್ತಾ ಇದೆ.
ಹಾಗೆ ಆ ಹಂದಿ ಫಾರ್ಮ್ ಮಾಡಿದವರು ಕೂಡ ನಮ್ಮ ನೆರೆಕರೆಯವರೇ. ಆದರೆ ಇದರಲ್ಲಿ ಸಮಸ್ಯೆ ಅಂತ ಹೇಳಿದರೆ ಆ ಹಂದಿ ಫಾರ್ಮ್ ಏನುಂಟು ಆ ಜಾಗ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ರಕ್ತೇಶ್ವರಿ ಮತ್ತು ನಾಗನ ಕಟ್ಟಿರುವಂತಹ ಹತ್ತಿರದ ಜಾಗ. ಹಾಗೆ ಈ ಹಂದಿ ಅಂತ ಹೇಳುವಂಥದ್ದು ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಹಂದಿಯನ್ನು ಬಹಳ ನಿಕೃಷ್ಟ ಜೀವಿ ಅಂತ ಹೇಳಿದರೆ ನಾವು ಅದನ್ನು ನಮ್ಮ ವೈದಿಕ ಕ್ರಿಯೆಗಳಿಗೆ ಹಂದಿ ಬಂದರೆ ಅದು ಇದು ಬಹಳ ಅಪವಿತ್ರ ಅಂತ ಲೆಕ್ಕ. ಹಂದಿ ಫಾರ್ಮ್ ಕಾರ್ಯಾಚರಿಸ್ತಾ ಇರುವ ಜಾಗವು ಸರ್ಕಾರಿ ಜಾಗವಾಗಿದ್ದು ಇಲ್ಲಿ ಅಕ್ರಮ ಕಟ್ಟಡವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಅಲ್ಲದೆ ಕೃಷಿಗೆ ಸಂಬಂಧಪಟ್ಟ ವಿದ್ಯುತ್ ಸಂಪರ್ಕವನ್ನ ಈ ಫಾರ್ಮ್ಗೆ ಅಳವಡಿಸುವ ಮೂಲಕ ಅಕ್ರಮ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಲಾಗಿದೆ. ಈ ಸಂಬಂಧ ಈಗಾಗಲೇ ಅರಂತೋಡು ಗ್ರಾಮ ಪಂಚಾಯತ್ ಪಿಡಿಒ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿ ಕ್ರಮವನ್ನ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ದರೂ ಈವರೆಗೂ ಯಾವುದೇ ಕ್ರಮ ಜಾರಿಯಾಗಿಲ್ಲ. ಜನವಸತಿ ಇರುವ ಪ್ರದೇಶದಲ್ಲಿ ಹಂದಿ ಫಾರ್ಮ್ ಪ್ರಾರಂಭಿಸುವ ಮೊದಲು ಸ್ಥಳೀಯರ ಗಮನಕ್ಕೂ ತರದೆ ಇದೀಗ ಇಡೀ ಊರಿಗೆ ದುರ್ನಾತ ಬೀರ್ತಾ ಇರುವ ಈ ಹಂದಿ ಫಾರ್ಮ್ ಮುಚ್ಚಿಸಬೇಕೆಂದು ಆಗ್ರಹಿಸಿ ಸ್ಥಳೀಯರು ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ನಮ್ಮ ಕುಡ್ಲ ನ್ಯೂಸ್ 24/7 ಪುತ್ತೂರು.